ಘಟನೆ ನಮಗೆ ಹೇಳಿದ ಕೂಡಲೇ ಪ್ರಾಥಮಿಕ ಒಂದು ಪರಿಶೀಲನೆಯನ್ನು ನನ್ನ ಅಕಾಡೆಮಿಕ್ ಕೋಆರ್ಡಿನೇಟರ್ ಮಾಡಿ ಆ ದಿನ ನಾನು ಊರಲ್ಲಿರಲಿಲ್ಲ, ಆಫೀಸ್ ಕೆಲಸ ನಿಮಿತ್ತ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ನನಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅವರು ಮಕ್ಕಳು ತಪ್ಪೊಪ್ಪಿಗೆ ಕೊಟ್ಟಿರೋದ್ರಿಂದ ನಾನು ಕಾಲೇಜಿಗೆ ಬಂದ ತಕ್ಷಣವೇ ಸರಿ ಇದು ಅಂತಂದರೆ ಮೊಬೈಲ್ ತರೋ ಹಾಗಿಲ್ಲ, ಆ ಮೊಬೈಲನ್ನು ತಂದು ಈ ರೀತಿ ಒಂದು ವಿಷಯ ನಡೆದಿರೋದ್ರಿಂದ ಅದನ್ನು ಪೊಲೀಸ್ನವರಿಗೆ ಒಪ್ಪಿಸಿದ್ದೇವೆ ಆ್ಯಂಡ್ ಇಮಿಡಿಯೇಟ್ಲಿ ಸ್ಟೂಡೆಂಟ್ಸನ್ನು ಸಸ್ಪೆಂಡ್ ಮಾಡಿದ್ದೇವೆ 3 ಜನರು. ಉಳಿದದ್ದು ಏನು ವಿಷಯ ತನಿಖೆ ಏನು ಬಂದಿದೆ ಅನ್ನೋದು ಬೆಳಿಗ್ಗೆ ಆಗಲೇ SP ಅವರು ಆಲ್ರೆಡಿ ಹೇಳಿದ್ದಾರೆ. ಹೀಗೆ ರೆಕಾರ್ಡಿಂಗ್ ಮಾಡಿದ್ದೇವೆ, ಅದು ತಮಾಷೆಗಾಗಿ ಮಾಡಿದ್ದು ರೆಕಾರ್ಡಿಂಗ್ ಮಾಡಿದ್ದೇವೆ, ನಾವಿನ್ನು ಇನ್ನೇ ಮಾಡೋದಿಲ್ಲ, ಇನ್ನು ತರೋದಿಲ್ಲ ಅಂತ ಹೇಳಿ. ಹಾಗೆ ಇದೊಂದು ನಮ್ಮಲ್ಲಿ ತರಲೇಬಾರ್ದು ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದು ತಾವು ಮಾಡಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದಾರಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಪೊಲೀಸ್ನವರಿಗೆ ಹೇಗೆ ಗೊತ್ತಾಯ್ತು ಅವಳು ಹುಡುಗಿ ಬಂದು ಹೇಳಿದ್ದಾಳೆ. ಮತ್ತೆ ನೀವೇ ಅದನ್ನು ಮೊಬೈಲ್ ಡಿಲೀಟ್ ಮಾಡಿಸಿದ್ರ? ಅವರೇ ಡಿಲೀಟ್ ಮಾಡಿದ್ರು? ಮತ್ತೆ ಆ ಮೊಬೈಲ್ ಅವರೇ ಡಿಲೀಟ್ ಮಾಡಿದ್ದಿರ್ಬೋದು. ಈಗ ತನಿಖೆಯಲ್ಲಿ ಏನು ಆಗಿದೆ ಅಂತ ಹೇಳಿ SP ಅವರು ಆಲ್ರೆಡಿ ಬೆಳಿಗ್ಗೆ ಹೇಳಿದಾರಲ್ಲ. ತನಿಖೆ ವಿಷಯ ಅದು ನಮಗೆ ತಿಳ್ಕೊಳ್ಬೇಕಂತಾನೆ ಹೇಳಿ ಪೊಲೀಸ್ನವರಿಗೆ ಒಪ್ಪಿಸಿದ್ರು. ಬೆಳಿಗ್ಗೆ ಆಕ್ಚುಲಿ ಇವರು SP ಅವರು ಆಕ್ಚುಲಿ ಎಲ್ಲ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಕಾಲೇಜಿನ ಆಂತರಿಕ ವಿಷಯ ಯಾವುದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಎಲ್ಲ